ಮಂಗಳೂರಿನ ನಂತೂರ್ ವೃತ್ತದ ಬಳಿ ಖಾಸಗಿ ಬಸ್ಗಳ ಅತಿವೇಗದ ಚಾಲನೆಗೆ ಮತ್ತೊಂದು ಬಲಿ ಸಂದಿದೆ. ಬಳ್ಳಲ್ಬಾಗ್ ನಿವಾಸಿ ದೀಪ್ತಿ ಎಂಬ ಯುವತಿ ಬಸ್ ಚಕ್ರಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತನ್ನ ಭಾವಿ ಪತಿಯೊಂದಿಗೆ ಶಿವಬಾಗ್ ಕಡೆಯಿಂದ ವಾಮಂಜೂರಿಗೆ ಜನ್ಮದಿನದ ಪಾರ್ಟಿಯಲ್ಲಿ ಪಾಲ್ಗೊಳ್ಳಲು ಸ್ಕೂಟರ್ನಲ್ಲಿ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ವಿವಾಹ ನಿಶ್ಚಿತಾರ್ಥವಾಗಿದ್ದ ಯುವತಿಯ ಮೇಲೆ ಹರಿದ ಚಕ್ರ ಕದ್ರಿ ಶಿವಬಾಗ್ ಕಡೆಯಿಂದ ನಂತೂರ್ ಕಡೆಗೆ ಸಾಗುತ್ತಿದ್ದ ಖಾಸಗಿ ಬಸ್ ದೀಪ್ತಿ ಅವರು ಸಾಗುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಕೂಟರ್ನಿಂದ ಕೆಳಗೆ ಬಿದ್ದ ದೀಪ್ತಿಯವರ ಹೊಟ್ಟೆಯ ಮೇಲೆ ಬಸ್ಸಿನ ಚಕ್ರ ಹರಿದಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲೇ ಅವರು ಕೊನೆಯುಸಿರೆಳೆದಿದ್ದಾರೆ. ಅದೃಷ್ಟವಶಾತ್ ಸ್ಕೂಟರ್ ಚಲಾಯಿಸುತ್ತಿದ್ದ ಭಾವಿ ಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆಯ ನಂತರ ಮಂಗಳೂರಿನಲ್ಲಿ ಖಾಸಗಿ ಬಸ್ ಚಾಲಕರ ಬೇಜವಾಬ್ದಾರಿ ಚಾಲನೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಕಟ್ಟೆಯೊಡೆದಿದೆ. ಮೃತ ಯುವತಿಯ ಸಂಬಂಧಿಕರು ಹಾಗೂ ನೂರಾರು ಗ್ರಾಮಸ್ಥರು ಮಂಗಳೂರಿನ ಕದ್ರಿ ಸಂಚಾರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಖಾಸಗಿ ಬಸ್ಗಳ ಮೇಲೆ ನಿಯಂತ್ರಣ ಹೇರುವಂತೆ ಮತ್ತು ಮೃತ ಯುವತಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ಬಸ್ ಚಾಲಕನ ನಿರ್ಲಕ್ಷ್ಯವೇ ಈ ಸಾವಿಗೆ ನೇರ ಕಾರಣ ಎಂದು ಆರೋಪಿಸಿ ಪ್ರತಿಭಟನೆ ನಡೆದಿದೆ. ಸದ್ಯ ಕದ್ರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಸ್ ಮತ್ತು ಚಾಲಕನ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ಏನು ಇವತ್ತು ಸಿಟಿ ಬಸ್ಗಳ ಒಂದು ಹಾರಾಟ ಇದೆ ಮಂಗಳೂರಲ್ಲಿ, ಇದು ಜನರಿಗೆ ತುಂಬ ತಲೆನೋವಾಗಿದೆ. ನಾನು ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು, ಯಾಕೆ ಇವತ್ತು ಅವರ ಒಂದು ಮೃತದೇಹವನ್ನು ನಾವು ಇಲ್ಲಿ ತಂದು ಸ್ಟೇಷನ್ನದಿರೋ ಒಂದು ಪ್ರತಿಭಟನೆ ಮಾಡಿದೆ, ಯಾಕಂದರೆ ನಮಗೆ ನ್ಯಾಯ ಬೇಕು. ಪ್ರತಿ ಸಂದರ್ಭದಲ್ಲಿ ಒಂದು ಸಿಟಿ ಬಸ್ಸಿನಿಂದ ಆಗುವಂಥ ಅವತಾರಗಳಿಗೆ ನಾವು ಇವತ್ತು ಬೇಸತ್ತು ಹೋಗಿದ್ದೇವೆ. ಅದರಿಂದ ಕೂಡಲೇ ಸರ್ಕಾರ ಎಲ್ಲ ಸಿಟಿ ಬಸ್ಗಳನ್ನು ರದ್ದು ಮಾಡಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕು. ಹಾಗೆ ಇರುವಂಥ ಬಸ್ಗಳಿಗೆ ಅದಕ್ಕೆ ಸ್ಪೀಡ್ ಬ್ರೇಕರನ್ನು ಅಳವಡಿಸಬೇಕು. ಯಾಕಂದರೆ ಇವರ ಹಾರಾಟಗಳೆಲ್ಲ ಜೋರಾಯಿತು, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡುವಂಥದ್ದು ಕಂಡಕ್ಟರ್ ಡ್ರೈವರ್ಗಳು. ಅದಲ್ಲದೆ ನಿನ್ನೆ ಅಡಿಗೆ ಬಿದ್ದ ಸಂದರ್ಭದಲ್ಲಿ ಅವನ ಡ್ರೈವರ್ ಹೇಳ್ತಾನಂತೆ ಅದು ಇಂಥದ್ದೆಲ್ಲ ತುಂಬ ಆಗ್ತದಂತ ಮಂಗಳೂರಲ್ಲಿ.